ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಪ್ರತಿನಿತ್ಯವೂ ಕೂಡ ಹೊಸ ಹೊಸ ರುಚಿಗಳು, ಖಾದ್ಯಗಳು, ಅಡುಗೆಗಳು ತಯಾರಾಗ್ತಾನೆ ಇರುತ್ತೆ ನಮ್ಮ ಈ ಒಂದು ಅಡುಗೆ ಮನೆಯಲ್ಲಿ. ಸೊ ಇವತ್ತು ಕೂಡ ಹೊಸ ಒಂದು ಅಡುಗೆಯನ್ನು ಕೂಡ ತಯಾರಿಸ್ತಾರೆ. ಹಾಗೆಯೇ ಒಳ್ಳೆ ಘಮಘಮಿಸುವ ಅಡುಗೆ ಕೂಡ ತಯಾರಾಗುತ್ತೆ. ಯಾವ ಅಡುಗೆ ಯಾರು ಹೇಳ್ಕೊಡ್ತಾರೆ ಅಂತ ಹೇಳಿದರೆ ಶ್ರೀಮತಿ ವೀಣಾ ವಿಜಯ್. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್. ಸೊ ಯಾವಾಗಲೂ ಬರುವಾಗ ಕೇರಳದ ಏನಾದರೂ ಒಂದು ಸ್ಪೆಷಲ್ ರೆಸಿಪೀಸ್ ನಮಗೆ ಹೇಳ್ಕೊಡ್ತೀರಿ. ಸೊ ಇವತ್ತು ಕೂಡ ಕೇರಳದ ಅಡುಗೆನ ಏನಾದರೂ ಇಲ್ಲಿದು ಟ್ರೈ ಮಾಡಿದ್ದೀರಾ? ಮನೆಯಲ್ಲಿ ಟ್ರೈ ಮಾಡ್ತೇನೆ ನಾನು. ನಮಗೆ ಹೇಳ್ಕೊಡುವಾಗ ಮಾತ್ರ ಕೇರಳದ ಅಲ್ಲ, ನನಗೆ ಅಂದರೆ ನಿಮ್ಮದು ರುಚಿ ನಾನು ಮಾಡುವಾಗ ಏನಾದರೂ ವ್ಯತ್ಯಾಸ ಬಂದರೆ ಮತ್ತೆ ನನಗೆ ಶೇವ್ ಮಾಡ್ತಾರಲ್ಲ, ಅದಕ್ಕೆ ಭಯ. ಓಕೆ. ಸೊ ಬಟ್ ಕೇರಳದಲ್ಲೂ ಕೂಡ ವಿವಿಧ ರೀತಿಯಾದಂಥ ಖಾದ್ಯಗಳು ತಯಾರಾಗುತ್ತೆ. ಸೊ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ ಇವತ್ತು? ಇವತ್ತು ಸಹ ನಾನು ತರಕಾರಿ ಒಂದು ಕುಂಬಳಂಗ ಕಿಚಡಿ ಅಂತ, ಅಂದರೆ ಕುಂಬಳಕಾಯಿದು ಒಂದು ಕಿಚಡಿ. ಓಕೆ. ಆಮೇಲೆ ಒಂದು ಪಲ್ಯ. ಓಕೆ. ಸೊ ಕಿಚಡಿ ಅಂದರೆ ನಾವು ಮಾಡ್ತೀವಲ್ಲ ಕಿಚಡಿ ರೈಸಿಂದ ಇರುತ್ತೆ, ಬೇರೆನೆ ಮೊಸರು ಹಾಕ್ಕೊಂಡು. ಓಕೆ, ನೋಡೋಣ ನಿಮ್ಮದು ಯಾವ ರೀತಿ ಇರುತ್ತೆ ಕಿಚಡಿ. ಹೌದು. ಸೊ ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಹಾಗಾದರೆ ಈಗ ಕಿಚಡಿ. ಓಕೆ. ಸೊ ಇದು ಯಾವ ರೀತಿ ಇರುತ್ತೆ ಅಂತ ತುಂಬ ಕುತೂಹಲ. ಯೂಶ್ವಲಿ ನಾವು ಕಿಚಡಿ ಮಾಡುವಾಗ ಕೆಲವರು ರೈಸಿಂದ ಮಾಡ್ತಾರೆ ಇಂಥದ್ದು, ಇನ್ನು ಕೆಲವರು ಅದನ್ನೇ ಗೋಧಿಯಿಂದ ಕೂಡ ಮಾಡ್ತಾರೆ. ಸೊ ನೀವು ಕುಂಬಳಕಾಯಿಯಿಂದ ಅಂತ ಹೇಳಿದ್ರಿ. ಸ್ಟಾರ್ಟ್ ಮಾಡೋಣ. ಡಿಶ್ ಅಲ್ಲ ಇದು? ಸೈಡ್ ಡಿಶ್. ಓಕೆ ಓಕೆ. ಸ್ಟಾರ್ಟ್ ಮಾಡುವ. ಫಸ್ಟ್ ಬಾಣಲೆ ಗ್ಯಾಸ್ ಆನ್. ಓಕೆ. ಸೊ ಇದಕ್ಕೇನು ಆಯಿಲ್ ಏನಾದರೂ ಹಾಕೊಳ್ಬೇಕು? ಆಯಿಲ್ ಈಗ ಬೇಡ, ಇದು ಬೇಯಿಸ್ಲಿಕ್ಕೆ. ಹಾಕ್ತೇನೆ ಸಣ್ಣದಾಗಿ ಹೆಚ್ಚಿದ್ದು ಕುಂಬಳಕಾಯಿ. ಸೈಡ್ ಡಿಶ್ ಅಂದ್ರೆ ಇದು ಯಾವುದಕ್ಕೆ? ರೈಸ್ಗೆ ಜೊತೆಗೆ? ರೈಸ್ ಜೊತೆಗೆ. ಸ್ವಲ್ಪ ಕಾಯಿ ಮೆಣಸು ಹಾಕ್ತೇನೆ, ಸ್ವಲ್ಪ ಕರಿ ಸೊಪ್ಪು ಹಾಕ್ತೇನೆ. ಸ್ಮೆಲ್. ನೀರೇನಾದರೂ ಹಾಕೊಳ್ಳೋಗಿಲ್ಲ? ಸ್ವಲ್ಪ ನೀರು ಹಾಕಬೇಕು, ಸ್ವಲ್ಪ ಹಾಕಿ. ಸಾಕು ಅಷ್ಟೇ ನೀರು ಸಾಕು. ಬೇಗ ಬೇಯ್ತದಲ್ಲ ಕುಂಬಳಕಾಯಿ ಎಲ್ಲ. ಡಿಶ್ ಮುಚ್ಚಳ. ಇದು ಹಾಗೆ ಪೂರ್ತಿ ಬೇಯಬೇಕು. ಉಪ್ಪು ಏನು ಹಾಕೊಳ್ಳೋ ಹಾಗಿಲ್ಲ. ಈಗ ಬಾಯ್ಲ್ ಆಗಲಿ, ಅದರ ನಂತರ ಅರ್ಧ ಬೆಂದ ನಂತರ ಮತ್ತೆ ಇದು ಬೇಯುವಾಗ ನಾವು ಸ್ವಲ್ಪ ಗ್ರೈಂಡ್ ಮಾಡು ತೆಂಗಿನಕಾಯಿ ಎಲ್ಲ. ಹಾಕ್ತೇನೆ. ಇದರ ಜೊತೆ ಸ್ವಲ್ಪ ಜೀರಿಗೆ ಪುಡಿ. ಸೊ ಅರುಣ, ಜೀರಿಗೆ ಪುಡಿ ಸಾಕು. ಒಂದು ಪೀಸ್ ಜಿಂಜರ್ ಹಾಕ್ತೇನೆ. ಅದೊಂದು ಸಲ ಗ್ರೈಂಡ್ ಮಾಡಿ. ಮೊಸರು ಕೂಡ ಹಾಕ್ತೇನೆ.
ಮತ್ತೆ ನೀರು ಹಾಕ್ಬೇಕಂತಿಲ್ಲಲ್ಲ, ಬೇಕಾದರೆ ನೀರು ಸೇರಿಸಿದ್ರೆ ಸಾಕು. ತೆಂಗಿನ ತುರಿ, ಜೀರಿಗೆ ಪುಡಿ, ಶುಂಠಿ, ಮೊಸರು. ಮತ್ತೆ ಬೇಕಿದ್ದಲ್ಲಿ ನೋಡ್ಕೊಂಡು ನೀರು ಹಾಕೊಳ್ಳಿ. ಸಾಕಾ? ನೋಡ್ಕೊಳ್ಳಿ. ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ತೇನೆ. ಸಾಸಿವೆ, ಹಸಿ ಸಾಸಿವೆ. ಹೌದು, ಇದರದ್ದು ಟೇಸ್ಟೇ ಅದೇ. ನಾವು ಉಪ್ಪಿನಕಾಯಿಗೆಲ್ಲ ಹಾಕೊಳ್ಳುವಾಗ ಹಾಕೊಳ್ತೀವಿ. ಹಾಕ್ತೇನೆ. ಎಷ್ಟು ಬೇಕಾಗುತ್ತೆ? 1 ಸ್ಪೂನ್ ಅಷ್ಟ? 1 ಸ್ಪೂನ್. ಅದು ನಾವು ನಮ್ದು ತೆಂಗಿನಕಾಯಿದು ಮೆಷರ್ಮೆಂಟ್ ತರ. ಅದೊಂದು 2 ಸೆಕೆಂಡ್ ಗ್ರೈಂಡ್. ಒಮ್ಮೆ ಅದರದ್ದು ಸಿಪ್ಪೆ ಒಮ್ಮೆ ಬಿಡಿಸ್ಬೇಕಷ್ಟೇ. ತುಂಬ ಗ್ರೈಂಡ್ ಆದರೆ ಸ್ಮೆಲ್ ಬೇರೆ ಬರ್ತದೆ. ಅದು ಜಸ್ಟ್ ಒಂದು ಕ್ರಶ್. ಒಂದು ಸುತ್ತು ತಿರುಗಿದ್ರೆ ಸಾಕು. ಸಾಕಲ್ಲ? ಸಾಕು ಸಾಕು. ತಗೋ. ಇವಾಗ ಅದು ನೋಡುವ. ನೋಡಿ ಆಗಿದೆ. ಉಪ್ಪು ಹಾಕುವ ಅದಕ್ಕೆ. ಓಕೆ. ಈಗ ನಾನು ಸಿಮ್ಮಲ್ಲಿ ಇಡ್ತೇನೆ. ಅದು ತುಂಬಾ ನೀರು ಹಾಕಿದ್ರು ತೀರಾ ನೀರು ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅದ್ರದ್ದು ನೀರು ಕೂಡ ಬಿಟ್ಕೊಳುತ್ತೆ. ಉಪ್ಪು ಹಾಕಿದ ನಂತರ ಮತ್ತೆ ಪುನಃ ನೀರು ಬಿಡುವ ಸಂಭವತೆ. ಅದೇ. ಮತ್ತೆ ಇನ್ನದು ಬೇಯಿಸಲಿಕ್ಕಿಲ್ಲ, ಡೈರೆಕ್ಟ್. ಇದು ಕೋಲ್ಡ್ ಆದ ಮೇಲೆ ಅದಕ್ಕೆ ಹಾಕಬೇಕು. ಇದು ಬಾಯ್ಲ್ ಮಾಡಿ ಅದನ್ನ ಬೇಯಿಸ್ಕೊಳ್ಳೋ ಇಲ್ಲ ಇಲ್ಲ. ಓ, ಅದು ಹಾಗೆ ಹಸಿ? ಹೌದೌದು. ಓ, ಓಕೆ ಓಕೆ ಓಕೆ. ಇದನ್ನ ಕಿಚಡಿ ಅಂತ ಹೇಳೋದು. ಬೇಯಿಸಿದ್ರೆ ಮೊಸರಲ್ಲ ಹೊಡೆದು ಹೋಗುತ್ತೆ. ಬೆಂದಿದೆ ಇದು. ನೀರು ಕೂಡ ಡ್ರೈ ಆಯ್ತು. ನೀರು ಡ್ರೈ ಆಗೋವರೆಗೂ ಅದನ್ನ ಬೇಯಿಸ್ಕೊಳ್ಳೋದು. ಬೇಗ ಬಾಯ್ಲ್ ಆಗ್ತದೆ. ಇದು ತಿನ್ನಾಗಿ ಕಟ್ ಮಾಡೋದಲ್ಲ, ಬೇಗ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತೇನೆ. ಬಹಳ ಜಟ್ಪಟ್ ಅಡಿಗೆ ಅಲ್ಲ? ಹೌದು, ವೆರಿ ನೈಸ್. ಇನ್ನದು ಕೋಲ್ಡ್ ಆಗಬೇಕು, ಅಷ್ಟು ನಾವು ವೇಟ್ ಮಾಡಿ ಅದನ್ನು. ಉಪ್ಪೆಲ್ಲ ಈ ಟೈಮಲ್ಲಿ ನೋಡಿ, ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತದೆ, ಅಂದರೆ ಮೊಸರಲ್ಲ, ನೋಡಿಕೊಂಡು ಉಪ್ಪು ಹಾಕುವ. ಮತ್ತೆ ಇದು ಡೈರೆಕ್ಟ್ ಸರ್ವಿಂಗ್ ಇರುತ್ತೆ. ಒಗ್ಗರಣೆ ಕೊಟ್ಟು. ಇವಾಗ ತಣ್ಣದಾಗಿದೆ ಇದು, ಬೌಲಿಗೆ ಹಾಕುವ ನಾವು. ಓಕೆ. ಇದಕ್ಕಿನ್ನು ಇವಾಗ ಈ ಮಿಕ್ಸರ್ ಅದು ಉಂಟಲ್ಲ, ಗ್ರೈಂಡ್ ಮಾಡಿದ್ದು, ಇದಕ್ಕೆ ಆ್ಯಡ್ ಮಾಡ್ತೇನೆ. ಮೊಸರದು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಬೋದು. ಇಲ್ಲಾದರೆ ಅಂದರೆ ಎಲೆಯಲ್ಲಿ ಹಾಕುವಾಗ ಇದು ಮತ್ತೆ ಓಡಾಡ್ತದಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ ಗಟ್ಟಿಯಲ್ಲಿ ಅದು ಮಾಡೋದು. ಆಗ ಸ್ವಲ್ಪ ಇದು ಬ್ಯಾಲೆನ್ಸ್ ನಿಲ್ಲಲಿಕ್ಕೆ, ಕಿಚಡಿಗೆ ಸ್ವಲ್ಪ ಟೇಸ್ಟ್ ಆಗ್ತದೆ. ಶುಗರ್ಸ್ ಜಾಸ್ತಿ ಇಲ್ಲ, ಸ್ವಲ್ಪ. ಬಹಳ ಬೇಗ ತಯಾರಾಗುವಂತ. ಹೌದು, ನಿಮಗೆಲ್ಲ ಒಂದು ಸಲಾಡ್ ರೀತಿಯಲ್ಲಿ. ಹೌದು, ಟ್ರೈ ಮಾಡಬೇಕಲ್ಲ, ಅದಕ್ಕೆ ಈಸಿ ಇದು. ಆ ಸಾಸಿವೆ ಅದ್ರ ಜೊತೆಗೆ ಗ್ರೈಂಡ್ ಮಾಡಿರೋದ್ರಿಂದ ಅದರದೊಂದು ಆ ಒಂದು ಪಂಜೆಂಟ್ ಟೇಸ್ಟ್ ಅಂಡ್ ಖಾರ, ಒಂದು ಖಾರ, ಅದರದೊಂದು ಬೇರೆ ರೀತಿಯಾದಂತ ಖಾರ ಅದು ಬರುತ್ತೆ. ಉಪ್ಪಿನಕಾಯಿಗೆಲ್ಲ ನಾವು ಹಾಕ್ತೀವಲ್ಲ, ಅದು ಮೊಸರಿಗೆ ಸಾಸಿವೆ ಗ್ರೈಂಡ್ ಆಗುವಾಗ ಟೇಸ್ಟ್ ಬೇರೆ. ಈಗ ಒಗ್ಗರಣೆ ಕೊಡುವ ನಾವು. ಇದಕ್ಕೆ ಒಗ್ಗರಣೆ ಇದು ಸಾಕಲ್ಲ? ಸಾಕು. ಗೊತ್ತೇ ಇದೆ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ?
ಸಾಸಿವೆ ಹಾಕ್ತೇನೆ. ಸಾಕು. ಹಾಕೋದಾ? ರುಚಿ ರುಚಿಯಾದ ಓಣಂ ಸ್ಪೆಷಲ್ ಕಿಚಡಿ ತಯಾರಾಗಿದೆ. ಸೊ ಇದು ಓಣಂಗೂ ಕೂಡ ಇದನ್ನು ನೀವು ತಯಾರಿಸ್ತೀರಿ. ನೈಸ್, ಥ್ಯಾಂಕ್ ಯು. ಓಣಂ ಇನ್ನೇನು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ. ಆಗಕ್ಕೆ ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಖಾದ್ಯಗಳು, ವಿವಿಧ ರೀತಿಯಾದಂಥ ಖಾದ್ಯಗಳು ತಯಾರಿಸ್ತಾರೆ. ತುಂಬ ಖಾದ್ಯಗಳಿರುತ್ತೆ, ಅದರಲ್ಲಿ ಇದು ಕೂಡ ಒಂದು. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕುಂಬಳಕಾಯಿ ಕಿಚಡಿ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸಣ್ಣಗೆ ಹೆಚ್ಚಿದ ಕುಂಬಳಕಾಯಿ, ಹಸಿಮೆಣಸು, ಕರಿಬೇವು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿ, ಅರುಣ ಜೀರಿಗೆ ಪುಡಿ, ಶುಂಠಿ, ಮೊಸರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಹಸಿ ಸಾಸಿವೆ ಸೇರಿಸಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಬಳಿಕ ಕುಂಬಳಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಆವಿಯಾಗುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ರುಬ್ಬಿದ ಮಸಾಲೆ ಹಾಕಿ ಬೆರೆಸಿಕೊಂಡು ಚಿಟಕಿ ಸಕ್ಕರೆ ಹಾಕಿ ಕಲಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಕುಂಬಳಕಾಯಿ ಕಿಚಡಿ ತಯಾರು. ಸೊ ಕೇರಳದ ಒಂದು ಸ್ಪೆಷಲ್, ಅದರಲ್ಲೂ ಕೂಡ ಕುಂಬಳಕಾಯಿ ಕಿಚಡಿ ಅಂದರೆ ನಾನು ರೈಸ್ ಐಟಮ್ ಅಂದ್ಕೊಂಡಿದ್ದೆ. ಸೊ ನೋಡಿದರೆ ನಾವಿಲ್ಲಿ ಕಿಚಡಿ ಅಂತ ಯಾವುದನ್ನು ಹೇಳ್ತೀವೋ ಅದನ್ನು ಅವರು ಸ್ಯಾಲಡ್ ರೀತಿಯಲ್ಲಿ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನು ಯಾವ ರೆಸಿಪಿ ನೋಡೋಣ, ವೇಟ್ ಮಾಡೋಣ. ಅವ್ರು ಹೇಳ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಓಣಂಗೆ ತಯಾರಾಗಬೇಕು ಅಂತ ಹೇಳಿದರೆ ಮೊದಲಿಗೆ ಕೆಲವೊಂದು ಪ್ರಿಪರೇಷನ್ಸ್ ಮಾಡ್ಕೊಳ್ತಾರಂತೆ. ಸೊ ಹಾಗಾಗಿ ಇವತ್ತು ಯಾವುದು ತಯಾರಿ ಮಾಡ್ಬೋದು ಓಣಂ ದಿವಸ ಅಂತ ಹೇಳಿ ಒಂದು ಖಾದ್ಯವನ್ನು ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಪಿ ಯಾವುದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಈಗ ಇಲ್ಲಿ ಹೇಳೋದಾದರೆ ಕ್ಯಾಬೇಜ್ ಪಲ್ಯ ಯಾವಾಗಲೂ ಮಾಡುವಂಥದ್ದು. ಹೌದು. ಎಸ್, ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಾಣಲೆ ಇನ್ನು ಆಯಿಲ್. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹಾಕಬೇಕಾ? ಸಾಕು. ಸಾಸಿವೆ ಹಾಕುವ. ಒಗ್ಗರಣೆ ಸೊಪ್ಪು ಹಾಕ್ತೇನೆ. ಕಾಯಿ ಮೆಣಸು ಹಾಕ್ತೇನೆ. ಸ್ವಲ್ಪ ಈರುಳ್ಳಿ ಹಾಕ್ತೇನೆ. ಯೂಶ್ವಲಿ ಈರುಳ್ಳಿ ಹಾಕೋದಿಲ್ಲ, ಆದರೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡುವಾಗ ಟೇಸ್ಟ್ ಆಗ್ತದೆ. ಉರ್ದು ಬೇಳೆ ಎಲ್ಲ ಹಾಕ್ಬೋದು. ಉದ್ದಿನ ಬೇಳೆ ನಾವು ಯೂಶಲಿ ಕ್ಯಾಬೇಜ್ ಉಕ್ಕರಿ ಅಂತ ನಾವು ಮಾಡ್ತೇವೆ, ಆಗ ಇದೇ ರೀತಿಯಾಗಿ ಬರುತ್ತೆ. ಅದಕ್ಕೆ ಉದ್ದಿನ ಬೇಳೆನೂ ಬರುತ್ತೆ. ಇದಕ್ಕೆ ಕಾಯಿ ಮೆಣಸು, ತೆಂಗಿನಕಾಯಿ, ಕೆಲವರು ಜೀರಿಗೆಯನ್ನು ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ಅಂದ್ರೆ ಜಾಸ್ತಿ ಸಣ್ಣದಾಗುದಿಲ್ಲ, ಕಸಕಸ ಅದು ಸಹ ಟೇಸ್ಟ್ ಆಗ್ತದೆ. ಇವಾಗ ಕ್ಯಾಬೇಜ್ ಹಾಕ್ತೇನೆ. ಸ್ವಲ್ಪ ಅರಶಿನ ಪುಡಿ ಹಾಕಿ. ಸೊ ಅರುಣ ಅರಶಿನ ಪುಡಿ
ಸಾಕಾ? ಸಾಕು. ಸೊ ಇದು ನೋಡ್ತಾ ಇದ್ದಾರೆ ಥೇಟ್ ನಾವು ಕ್ಯಾಬೇಜ್ ಉಪ್ಕರಿ ಮಾಡಿದ ಹಾಗೆ ಇದೆ. ಹೌದು. ಸೊ ಅದೇ ರೀತಿ ಬರುತ್ತೆ ಬಹುಶಃ. ಹಾಂ, ಓಕೆ. ಇದರಲ್ಲಿ ಒಂದು ಟಿಪ್ ಅಂದರೆ ಹ್ಞೂ ಕ್ಯಾಬೇಜ್ ಒಂದು ಸ್ಮೆಲ್ ಬರ್ತದಲ್ಲ, ಹ್ಞೂ ಅದಕ್ಕೆ ನಾವು ಒಂದು ಪೀಸ್ ಶುಂಠಿಯನ್ನು ಅದರ ಜೊತೆಗೆ ಹಾಕಿ ಹ್ಞೂ ಕ್ಯಾಬೇಜನ್ನು ಮೇಲೆ ಸೇರಿಸಿ ಹೀಗಿಟ್ರೆ ಆ ಸ್ಮೆಲ್ಲೆಲ್ಲ ಶುಂಠಿ ತೆಗಿತಾರೆ. ಓ ಓಕೆ ಓಕೆ ಓಕೆ. Last ಗೆ- ಅಂದ್ರೆ ಅದರ ಒಂದು ರಾ ಸ್ಮೆಲ್. ಹೌದೌದು. ಕೆಲವರಿಗೆ ಇಷ್ಟ ಆಗುದಿಲ್ಲ ಕ್ಯಾಬೇಜ್, ಆ ಸ್ಮೆಲ್ ಹೋಗ್ಲಿಕ್ಕೆ ಶುಂಠಿಗೆ ಹಾಕಿದ್ರೆ ಮತ್ತೆ ಎಲ್ಲ ಆದ ಮೇಲೆ ಅದನ್ನು ತೆಗೆದು ಬಿಸಾಡ್ಬಹುದು. ಅದೆಲ್ಲ ಅದರ ಜೊತೆಗೆ ಬೇಕು ಅಂತ ಇಲ್ಲ. ಇಲ್ಲ ಇಲ್ಲ, ಇಲ್ದಿದ್ರೆ ಶುಂಠಿ ತುರಿಯನ್ನು ಕೂಡ ಹಾಕಿ ಇದನ್ನ ಅಂದ್ರೆ ಮಾಡಬಹುದು. ಅದು ಮತ್ತೆ ತಿಂತದಲ್ಲ, ಆ smell ಅದಕ್ಕೆ ಅದಕ್ಕೆ. ಇದು ತಿನ್ನುವಾಗ ಅದು ಬೇಕಾಗಿಲ್ಲ, ಬೇಡ, ಅದನ್ನ ಅದು ತೆಗಿಯೋದು. ಬಿಸಾಡಿದ್ರೆ ಸಾಕು. ಓಕೆ ಓಕೆ. ಸೊ ಲಿಡ್ ಹಾಕೋ ನಾವು. ಸೊ ಇದು ನಿಮ್ಮ ಕೇರಳ ಸ್ಪೆಷಲ್. ಅಂದ್ರೆ ಅಲ್ಲಿ ಸ್ವಲ್ಪ ಒಂದು ಚೇಂಜಸ್. ಅಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡುದು. ಮತ್ತೆ ನಮ್ಗೆ ಯಾರಾದ್ರೂ ಟಿಪ್ಸ್ ಎಲ್ಲ ಹೇಳಿ ಕೊಡ್ತಾರಲ್ಲ, ಅದು ಯೂಸ್ ಆಗುತ್ತೆ, ಫಾಲೋ ಮಾಡುದು ಬೆಟರ್ ಅಲ್ಲಿ. ಮತ್ತೆ ಕ್ಯಾಬೇಜಿಗೆ ನೀರೆಲ್ಲ ಬೇಕು ಅಂತಿಲ್ಲ, ಅದರ ಒಂದು ನೀರಲ್ಲಿ ಇದರಲ್ಲೇ ಆಗುತ್ತೆ. ಸೊ ನಾನು ಫಸ್ಟ್ ಅಡಿಗೆ ಮಾಡುವಾಗ ನನಗೆ ಅಂದ್ರೆ ಕ್ಯಾಬೇಜ್ ಉಪ್ಪುಕರಿ ಎಲ್ಲ ಮಾಡುವಾಗ ನಾವು ಬಾಕಿದೆಲ್ಲ ಬೇಯಿಸುವಾಗ ಸರಿ ನೀರು ಹಾಕ್ತೀವಲ್ಲ. ಸೊ ನಾನು ಇದು ಫುಲ್ ಬಾಣಲೆ ಇತ್ತು. ಇಷ್ಟು ಬೇಯಲಿಕ್ಕೆ ಒಳ್ಳೆ ನೀರು ಬೇಕು ಅಂತೇಳಿ ಅದು ಮುಳುಗುವಷ್ಟು ನೀರು ಹಾಕಿದ್ದು. ಬೇಕಾ ಕಷ್ಟ. ಇದು ಬೆಂದು ಬೆಂದು ಎಷ್ಟು ಮಾಡಿದ್ರು ಅದು ನೀರು ಹೋಗುದಿಲ್ಲ. ಅಂದ್ರೆ ಇದೇ ರೀತಿಯಾಗಿ ಒಂದೊಂದು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ಕೊಂಡು ಹೋದ್ರೆ ಮಾತ್ರ. ಅಂದ್ರೆ ನಾನು ಆಮೇಲೆನೆ ಕಲ್ತಿದ್ದು, ಮದ್ವೆ ನಂತರವೇ ನಾನು ಅಡುಗೆಯನ್ನ ಕಲ್ತಿದ್ದು. ಹಾಗಾಗಿ ಇದೆಲ್ಲ ನಂದೇ ಟ್ರಯಲ್ ಅಂಡ್ ಎರರ್. ಸೊ ಅದನ್ನ ಎಲ್ಲಾ ತರಕಾರಿನೂ ಬೇಯಿಸ್ಕೊಳ್ಳೋ ಒಂದೇ ರೀತಿ ಅಲ್ವಾ. ಹಾಗಾಗಿ ಫುಲ್ ಮಾಡುವಾಗ ಅದಕ್ಕೆ ಪೂರ್ತಿ ಮುಳುಗುವಷ್ಟು ನೀರು ಹಾಕಿದ್ದು. ಆಮೇಲೆ ಗೊತ್ತಾಯ್ತು ಅದಕ್ಕೆ ಒಂದು ಚೂರು ನೀರು ಬೇಕಾಗಿಲ್ಲ ಅಂತ ಹೇಳಿ. ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿದ್ರು ಸಹ ಕ್ಯಾಬೇಜ್ ರೈಸ್ ಸಿಕ್ತಿತ್ತು ನಿಮ್ಗೆ. ಅದು ಈಗ ಗೊತ್ತಾಗುತ್ತೆ, ಆಗ ಗೊತ್ತಿರ್ಲಿಲ್ಲ. ಟೊಮೆಟೊ ಬಾತ್ ಎಲ್ಲ ಮಾಡುದಾಗೆ. ಅದೇ ಆವಾಗ ಉಪ್ಪರಿ ಅಂತ ಹೇಳಿದ್ರೆ ಈ ರೀತಿ ಅದಕ್ಕೆ ಸರಿ ಎಲ್ಲ ನೀರೆಲ್ಲ ಹಾಕಿ ಅದನ್ನ ಹೇಗ್ ತೆಗಿಯೋದು, ಅದನ್ನ ಏನ್ ಮಾಡೋದು ಅದೆಲ್ಲ ಗೊತ್ತಿರ್ಲಿಲ್ಲ. ಹಾಗೆ ಈಗ ನಾವೆಲ್ಲ ಟಿಪ್ಸ್ ಹೇಳ್ತೀವಿ. ಅಂದ್ರೆ ಮಾಡಿ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ. ಯಾರಿಗೆ ಕೂಡ ಸ್ಟಾರ್ಟ್ ಅಲ್ಲಿ ಅಡಿಗೆ ಗೊತ್ತಾಗುದಿಲ್ಲಲ್ಲ, ಈಗನೇ ಮಾಡ್ತಾ ಮಾಡ್ತಾ ಅಲ್ಲ ಗೊತ್ತಾಗೋದು. ನಮ್ಗೆ ಗೊತ್ತಿದ್ದದ್ದು ಇನ್ನೊಬ್ಬರಿಗೆ ಹೇಳಿಕೊಡುದು, ಅವರಿಗೆ ಗೊತ್ತಿದ್ದದ್ದು ನಾವು ತಕೊಳ್ಳೋದು. ಶೇರ್ ಮಾಡುವಾಗನೇ ಲೈಫ್ ಎಂಜಾಯ್. ಈ ಒಂದು ಟಿಪ್ ನೋಡಿ, ಇದು ಗೊತ್ತಿರ್ಲಿಲ್ಲ. ಹೌದು, ಈಗ ಇನ್ಮೇಲೆ ನಾನು ಕೂಡ ಅದನ್ನ ಯೂಸ್ ಮಾಡ್ತೀನಿ. ನಮ್ಮ ಟಿವಿಯ ಪ್ರೇಕ್ಷಕರಿಗೆ ಎಲ್ಲರಿಗೆ ಇದೊಂದು ಟಿಪ್ ಆಕ್ಚುಲಿ. ಇವಾಗ ಉಪ್ಪು ಹಾಕುವ. ನಾವು ಸ್ಟಾರ್ಟ್ ಅಲ್ಲಿ ಉಪ್ಪು ಹಾಕಿದ್ರೆ ತರಕಾರಿಗಳು ಬೇಗ ಬೇಯುದಿಲ್ಲಲ್ಲ, ಸ್ವಲ್ಪವೇ ಎಲ್ಲ ಇರುದು. ನೋಡುವಲ್ಲ, ಈ ಟೈಮಲ್ಲಿ ಉಪ್ಪೆಲ್ಲ ನೋಡಬಹುದು. 5 ನಿಮಿಷದಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ತೆಂಗಿನ ತುರಿ ಹಾಕ್ತೇನೆ. ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ತೆಂಗಿನ ತುರಿ. ತೆಂಗಿನ ತುರಿ ಹಾಕಿದ ಮೇಲೆ ಒಂದು 2 ಸೆಕೆಂಡ್, ಅಂದ್ರೆ ಅದು ಕೂಡ ಬೇಯಬೇಕು. ಅದೇ ಅದೇ ಅದೇ. ಮತ್ತೆ ಸಂಜೆಗೆ ಇಡುವಾಗ ಒಮ್ಮೆ ಬೇಗ ಹಾಲಾಗಿ ಹೋಗ್ಲಿಕ್ಕೆ ಚಾನ್ಸಸ್ ಬರ್ತದೆ. ಸ್ವಲ್ಪ ಬಿಸಿತಾಗಿದ್ರೆ ಬೇಗ ಹಾಲಾಗುದಿಲ್ಲ. ಕ್ಯಾಬೇಜ್ ಎಲ್ಲ ಯೂಶುವಲಿ ತುಂಬಾ ಮಾಡುದಿಲ್ಲ, ಸ್ವಲ್ಪವೇ ಒಂದು ಹೊತ್ತಿಗೆ. ಅದಕ್ಕೆಲ್ಲ ಡಿಮ್ಯಾಂಡ್ ಕಮ್ಮಿ ಅಲ್ವಾ. ಬಟ್ ಇದನ್ನೇ ನೀವು ಸ್ವಲ್ಪ ಹಾಗೆ ಮಾಡಿ ಪಕೋಡ ರೀತಿಯಲ್ಲೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಡಿ. ಈಗ ಅದು ಶುಂಠಿ ಹಾಕಿದ್ದೆಲ್ಲ ತೆಗಿತೇನೆ, ಸರ್ವ್ ಮಾಡ್ತೇನೆ. ಸ್ಟವ್
ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್, ವೆರಿ ನೈಸ್. ಸೊ ಕ್ಯಾಬೇಜ್ ಪಲ್ಯ ಅಂತ ಅಂದರೂ ಕೂಡ ಹೇಳ್ಬೋದು, ಅಥವಾ ನಾವು ಕ್ಯಾಬೇಜ್ ಉಪ್ಕರಿ ಯೂಶ್ವಲಿ ಮಾಡ್ತೀವಿ ಅದನ್ನು ಕೂಡ ಹೇಳ್ಕೊಳ್ಬೋದು. ಸೊ ಒಳ್ಳೆ ಘಮ ಬರ್ತಾ ಇದೆ. ಸೊ ತಾಳ್ಮೆಯಿಂದ ಅದನ್ನು ನಿಧಾನವಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಕ್ಯಾಬೇಜ್ ಪಲ್ಯ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಕ್ಯಾಬೇಜ್ ತುರಿ, ಅರಿಶಿನ ಪುಡಿ, ಶುಂಠಿಯ ಒಂದು ಚೂರು ಹಾಕಿ ಬೇಯಿಸಿ. ಕ್ಯಾಬೇಜ್ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಶುಂಠಿ ಚೂರನ್ನು ತೆಗೆಯಿರಿ. ಈಗ ಕ್ಯಾಬೇಜ್ ಪಲ್ಯ ರೆಡಿ. ಎಸ್, ಸೊ ಒಂದಂತೂ ಕಿಚಡಿ, ಸೊ ವೆರಿ ಸ್ಪೆಷಲ್. ಸೊ ನನಗಂತೂ ಪೂರ್ತಿ ಕನ್ಫ್ಯೂಸ್ ಮಾಡಿ ಇಟ್ಟಿತ್ತು. ಸೊ ಹಾಗಾದರೆ ಟೇಸ್ಟ್ ನೋಡೋಣ. ತಗೊಳ್ಳಿ. ಕಿಚಡಿ, ಸೊ ಪಚಡಿ ಅಂತಲೂ ಹೇಳ್ಬೋದು. ಕಿಚಡಿ. ವಾವ್. ಕುಂಬಳಕಾಯಿ ಯೂಶ್ವಲಿ ನಾವು ಇದು ಕೊದ್ದಿಲ್ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದಕ್ಕೆ ಹಾಕ್ತೀವಿ, ಬಟ್ ಇದು ತುಂಬ ಚೆನ್ನಾಗಿ ಆಗ್ತಾ ಇದೆ. ಶೀತ ಆಗೋದಿಲ್ಲ, ಯಾಕಂದರೆ ಮೊಸರು ಶೀತಕ್ಕೆ, ಸಾಸಿವೆ ಹೀಟ್ ಬ್ಯಾಲೆನ್ಸ್ ಆಗ್ತದಲ್ಲ. ಅದೇ ಹೇಳಿ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಒಂಥರ ಟೇಸ್ಟ್ ಬೇರೆ, ಡಿಫ್ರೆಂಟ್ ಟೇಸ್ಟ್. ಯೂಶ್ವಲಿ ನಾವು ಪಚಡಿ ಎಲ್ಲ ಮಾಡಿದಾಗ ಬರೀ ಮೊಸರದ್ದೇ ಟೇಸ್ಟ್ ಬರುತ್ತೆ, ಇದರಲ್ಲಿ ಆ ಒಂದು ಖಾರ, ಸಾಸಿವೆದು ಖಾರ ಬರ್ತಾ ಇದೆ, ಅದರಿಂದ ಅದು ಅದು ಚೇಂಜ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ನೋಡೋಣ. ಸೊ ನಿಮ್ಮ ಕ್ಯಾಬೇಜ್ ಪಲ್ಯ, ನಮ್ಮ ಕ್ಯಾಬೇಜ್ ಉಪ್ಕರಿ, ನಮ್ಮ ಕ್ಯಾಬೇಜ್ ತೋರನ್. ಚೆನ್ನಾಗಿದೆ. ಹೆಚ್ಚೋದ್ರಲ್ಲಿರೋದು ಕ್ಯಾಬೇಜ್. ಕ್ಯಾಬೇಜ್ ಹೆಚ್ಚೋದು ಕೂಡ ಒಂದು ನ್ಯಾಕದು. ಎಷ್ಟು ನೈಸ್ ಆಗ್ತದ ಅಷ್ಟು ಟೇಸ್ಟ್ ಬರ್ತದೆ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ದಪ್ಪಕ್ಕೆ ನಾವು ಹೆಚ್ಕೊಂಡ್ರೆ ಅದು ಬರೀ ಕ್ಯಾಬೇಜೇ ಟೇಸ್ಟ್ ಬರುತ್ತೆ. ಇದು ಆ ತೆಂಗಿನ ತುರಿ ಒಟ್ಟಿಗೆ ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪಿ, ಬಟ್ ತುಂಬ ಚೆನ್ನಾಗಿದೆ. ಸೊ ನೀವು ಹೇಳಿದ ಪ್ರಕಾರ ನಾನು ಅದೇ ಕ್ಯಾಬೇಜ್ದು ರಿಕಾಲ್ ಮಾಡ್ತಾ ಇದ್ದೇನೆ ಎಲ್ಲಿ ಸಿಗ್ತಾ ಇದೆ ಅಂತ. ಆ ಶುಂಠಿ ಹಾಕಿದ್ರಿಂದ ಗೊತ್ತಾಗ್ತಾ ಇಲ್ಲ. ಇಟ್ ವರ್ಕ್ಸ್. ನಾನು ಇದು ಖಂಡಿತವಾಗ್ಲೂ ಆ ಟಿಪ್ಪನ್ನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಒಳ್ಳೆ ಟಿಪ್, ಹಾಗೆಯೇ ಒಳ್ಳೆ ಅಡುಗೆ, ಸಿಂಪಲ್ ಎಟ್ ಟೇಸ್ಟಿ ರೆಸಿಪೀಸ್. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಕ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಅದರ ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುಲಭವಾಗಿ ತಯಾರಿಸುವಂಥ ಅಡುಗೆಗಳು, ಅದರಲ್ಲೂ ಕೂಡ ಟೇಸ್ಟ್ ಆಗಿದ್ರೆ ಆಹಾ ಸೂಪರ್ಬ್. ಇದಂತೂ ಟೇಸ್ಟಿ ಆ್ಯಂಡ್ ವೆರಿ ಈಸಿ ಕ್ವಿಕ್ ರೆಸಿಪೀಸ್, ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.